ಅಂದ್ರೆ ಅವರದೊಂದು ಕನಸಿತ್ತು ಏನಂತ ಹೇಳಿದ್ರೆ ಈ ರಸ್ತೆಯನ್ನ ಶಕ್ತಿನಗರ ಟು ಗುಣಕೆರೆ ಮಾಡುವಂತ ಹೋಗುವಂತ ರಸ್ತೆ ಹೇಗಿದೆ ಆಚರಣೆ ಡಬಲ್ ರೋಡ್ ಮಾಡಬೇಕು ಅನ್ನುವಂತ ಕನಸಿತ್ತು. ನಾವು ಹೋಗುವುದೊಂದು ಬರುವುದೊಂದು ಮಾಡಿಕೊಡ್ತೀವಿ ಒಂದು ಮಾತನ್ನು ಕೂಡ ಹೇಳಿದ್ವಿ. ಆದ್ರೆ ಜನಗರ ಬೇಡಿಕೆ ಅಂದ್ರೆ ಈ ರಸ್ತೆಯಲ್ಲಿ ಸಂಚರಿಸುವ ಒಂದು ಸಂಚರಿಸಲು ಕಷ್ಟವಾಗುವಂತ ಪರಿಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಒಂದು ಸಿಂಗಲ್ ರೋಡ್ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷವಾಗಿದೆ, ಜನಗಳಿಗೂ ತುಂಬಾ ಸಂತೋಷವಾಗಿದೆ. ಇದರಲ್ಲಿ ನಾವು ವರದಿ ಮಾಡಿದ ತಕ್ಷಣ ನಿಮ್ಮ ವರದಿಯನ್ನು ಸ್ಪಂದಿಸಿ ಶಾಸಕರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾನು ಸುದ್ದಿ ಬಿಡುಗಡೆ ಪತ್ರಿಕೆಯವರಿಗೆ ಕೂಡ ಸಂಪಾದಕರಿಗೂ ನಿಮಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೇವೆ. ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ರು. ಇನ್ನೊಂದು ಪಕ್ಷ ಇಲ್ಲದೆ ಹೌದು ನಿಮ್ಮ ಮುಸ್ಲಿಮ್ಸ್ ಇರುವ ಕಾರಣವಾಗಿ ಶಾಸಕರಿಗೆ ಮನಸ್ಸು ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೂ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಶಾಸಕರ ಪ್ಲಾನಿಂಗ್ ಇದ್ದದ್ದು ಬೇರೆ, ಅಂದ್ರೆ ಇದನ್ನ ಅಗಲ ಮಾಡಿ ಒಳ್ಳೆಯ ಒಂದು ರಸ್ತೆಯನ್ನು ಮಾಡಬೇಕು. ಲಾಸ್ಟ್ ಟೈಮಲ್ಲಿ ಸರ್ಕಾರ ನಮ್ಗೆ ಬರಲಿಲ್ಲ, ನಮ್ಮ ಸರ್ಕಾರ ಬರಲಿಲ್ಲ. ಹಾಗಾಗಿ ಆನಂತರ 2 ಕೋಟಿ ಮತ್ತೆ ಮೊದಲು 1 ಕೋಟಿ ಇಟ್ಟು ಎಲ್ಲ ಪ್ಲಾನಿಂಗ್ ಮಾಡಿ ಅದೀಗ ಸರ್ಕಾರ ಹೋದ್ಮೇಲೆ ಅವ್ರಿಗೆ ಆಗಲಿ. ಶಾಸಕರು ಮತ್ತೆ ಹೇಳಿದ್ದಾರೆ ಅದು 1 ಲೇಯರ್ ಅಂತ ಹೇಳಿ ಜನ ಹೇಳ್ತಾರೆ, ಇನ್ನೊಂದು ಲೇಯರ್ ಆಗಲಿಕ್ಕೆ ಮಳೆ ಬಂದ ಕಾರಣ ಸ್ವಲ್ಪ ಲೇಟ್ ಆಗಿದೆ. ಸುದ್ದಿ ನ್ಯೂಸ್ ಇದು ಮೊದಲಲ್ಲ, ನಾವು ಸಾಯಿರಾಮ್ ಮನೆ ಕಟ್ಟುವ ಕೂಡ ನಮ್ಮ ಜೊತೆ ಅವರು ವರದಿ ಮಾಡಿದ್ದಾರೆ. ಅದಕ್ಕೆ ನಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ರಸ್ತೆ ಕೂಡ ವಿಚಾರದಲ್ಲಿ ಕೂಡ ಸುದ್ದಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಗ್ರಾಮಸ್ಥರ ಧನ್ಯವಾದ. ಇದು ಸುದ್ದಿ ನ್ಯೂಸ್ನ ವರದಿಗೆ ಒಂದು ಒಳ್ಳೆಯ ಬೆಸ್ಟ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದೇ 1 ವರ್ಷದ ಹಿಂದೆ ನಾವು ಶಕ್ತಿನಗರ ಟು ಪಿಲ್ಚಂಡಿಕಲ್ಲು ಅಂತ ಹೇಳಿದ್ರೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಆಗುವಂತ ರಸ್ತೆ ಬಗ್ಗೆ ಒಂದು ವರದಿ ಮಾಡಿದ್ವಿ. ಆ ರಸ್ತೆ ಹೇಗಿತ್ತು ಅನ್ನೋದನ್ನ ಅಂದ್ರೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಲಾಗಿತ್ತು. ಆ ನಂತರವಾಗಿ ಒಂದು ಬಾರಿ ಕೂಡ ಈ ರಸ್ತೆ ತೇಪೆಯನ್ನು ಕೂಡ ಕಂಡಿರಲಿಲ್ಲ. ಇದ್ರ ಬಗ್ಗೆ ವರದಿ ಮಾಡಿದ್ವಿ ನಾವು. ಫುಲ್ ಗುಂಡಿಮಯ ಆಗಿತ್ತು. ಈಗ ನೀವು ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇರ್ಬೋದು ಆ ರಸ್ತೆ ಹೇಗಿತ್ತು ಅಂತ. ಸಂಪೂರ್ಣವಾಗಿ ಗುಂಡಿಮಯ ಆಗಿತ್ತು. ಮಳೆಗಾಲದಂತೂ ಇಲ್ಲಿ ಓಡಾಡೋಕೆ ಅಸಾಧ್ಯವಾಗಿತ್ತು. ಅದೆಷ್ಟೋ ಜನ ಗುಂಡಿಗೆ ಬಿದ್ದು ಗಾಯಗಳಾಗ್ತಾ ಇತ್ತು. ಇದ್ರ ಬಗ್ಗೆ ಅನೇಕ ಮಂದಿ ದೂರು ಕೂಡ ಕೊಟ್ಟಿದ್ರು. ಇದೀಗ ಈ ಶಾಸಕ ಹರೀಶ್ ಪೂಂಜಾರ ಅವರ ಒಂದು ನೇತೃತ್ವದಲ್ಲಿ ಇದೀಗ ಈ ಒಂದು ರಸ್ತೆ ಅಭಿವೃದ್ಧಿ ಆಗಿರುವಂಥದ್ದು ನೋಡ್ಬೋದು. ಬಹಳ ಅಚ್ಚುಕಟ್ಟಾದ ರಸ್ತೆ ಆಗಿರುವಂಥದ್ದು. ಇದೀಗ ಶಕ್ತಿನಗರ ಟು ಪಿಲ್ಚಂಡಿಕಲ್ಲು ಅಥವಾ ಪಿಲ್ಚಂಡಿಕಲ್ ಟು ಶಕ್ತಿನಗರ ಸಾಕಷ್ಟು ಸಂಖ್ಯೆಯ ವಾಹನಗಳು ಈ ರಸ್ತೆ ಮೂಲಕ ಸಂಚಾರ ಮಾಡ್ತಾ ಇದೆ. ಸೊ ಮ್ಯಾಂಗ್ಳೂರು ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಇದೀಗ ಸಂಪೂರ್ಣವಾಗಿ ಬದಲಾಗಿದ್ದು ಇರುವಂತಹ ಗ್ರಾಮಸ್ಥರು ಎಲ್ಲರೂ ಕೂಡ ಶಾಸಕ ಹರೀಶ್ ಪೂಂಜಾರಿಗೆ ಹಾಗೆ ಸುದ್ದಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು. ಈಗ ನಾವೀಗ ಅದೇ ರಸ್ತೆಯಲ್ಲಿ ಇದ್ದೀವಿ, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ರಸ್ತೆ ಅಭಿವೃದ್ಧಿ ಆಗಿರೋ ಅನ್ನೋದನ್ನ. ಇದ್ರಾಗೆ ಮಾತಾಡೋಕೆ ಸುಮಾರು ಜನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು, ಆಮೇಲೆ ಕುವೆಂಟು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಜೊತೆಗೆ ಅರಮಲೆ ಬೆಟ್ಟ ಕ್ಷೇತ್ರದ ಕೊಡಮಣಿತಾಯಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಶ್ರೀ ಕ್ಷೇತ್ರ ಕೊಡಮಣಿತಾಯಿ ದೇವಸ್ಥಾನ ಅರಮಲೆ ಬೆಟ್ಟ ಇದರ ಆಡಳಿತ ಮುಕ್ತೇಶ್ವರಾಗಿರುವಂತಹ ಸುಖೇಶ್ ಕುಮಾರ್ ಕಡಂಬು ಇದ್ದಾರೆ. ಸರ್ ನಮಸ್ತೆ. ನಾವು ಇದೇ 1 ವರ್ಷದ ಹಿಂದೆ ಸುದ್ದಿ ನ್ಯೂಸ್ನವ್ರು ಬಂದು ಇಲ್ಲಿ ವರದಿ ಮಾಡಿದ್ವಿ ಈ ರಸ್ತೆ ಹೇಗಿತ್ತು. ಈ ಹಿಂದೆ SM ಕೃಷ್ಣ ಅವರು ಇದ್ದ ಸಂದರ್ಭದಲ್ಲಿ ಒಂದು ರಸ್ತೆ ಆಗಿತ್ತು. ಆನಂತರವಾಗಿ ಇಲ್ಲಿ ಡಾಂಬರಿ ಆಗಿರ್ಲಿಲ್ಲ. ಸಾಕಷ್ಟು ಮನವಿ ಕೊಟ್ಟಿದ್ರಿ, ಹೋರಾಟ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಬಟ್ ಈಗ ಅದಕ್ಕೆಲ್ಲ ಕೂಡ ಮುಕ್ತಿ ಸಿಕ್ಕಿದೆ. ನಮ್ಮ ಜನಪ್ರಿಯ ಶಾಸಕರಿಗಿಂತ ಹರೀಶ್ ಪೂಂಜಾರ ಅವರಿಗೆ ನಾವು ಹಲವಾರು ಬಾರಿ ಬೇಡಿಕೆಯನ್ನ ಇಟ್ಟಿದ್ವಿ. ಅಂದ್ರೆ ಅವರದೊಂದು ಕನಸಿತ್ತು ಏನಂತ ಹೇಳಿದ್ರೆ ಈ ರಸ್ತೆಯನ್ನ ಬಹಳ ದೊಡ್ಡ ಅಚ್ಚುಕಟ್ಟಾಗಿ ನಮ್ಮ ಎದುರು ಶಕ್ತಿನಗರ ಟು ಗುಣಕೆರೆ ಮಾಡುವಂತ ಹೋಗುವಂತ ರಸ್ತೆ ಹೇಗಿದೆ ಆಚರಣೆ ಡಬಲ್ ರೋಡ್ ಮಾಡಬೇಕು ಅನ್ನುವಂಥ ಒಂದು ಕನಸಿತ್ತು. ಅದನ್ನು ನಮ್ಮಲ್ಲಿ ತುಂಬ ನಾವು ಕೇಳಿಕೊಂಡಾಗ ಸಹ ಹೇಳಿದರು, ನಿಮಗೆ ರಸ್ತೆಯನ್ನ ದೊಡ್ಡಗಾಗಿ 2 ಒನ್ ವೇ ಥರ ಮಾಡಿಕೊಡ್ತೇವೆ ನಾವು ಹೋಗುವುದೊಂದು ಬರೋದೊಂದು ಮಾಡಿಕೊಡ್ತೇವೆ ಅಂತ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಜನಗರ ಬೇಡಿಕೆ ಅಂದರೆ ಈ ರಸ್ತೆಯಲ್ಲಿ ಸಂಚರಿಸಲು ಕಷ್ಟವಾಗುವಂಥ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಬೇಡಿಕೆಯನ್ನು ಮನ್ನಿಸಿ ಅದಕ್ಕೆ ಒಂದು ಈಗ ತಾತ್ಕಾಲಿಕವಾಗಿ ಒಂದು ಸಿಂಗಲ್ ರೋಡನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷವಾಗಿದೆ, ಜನಗಳಿಗೂ ಕೂಡ ತುಂಬ ಸಂತೋಷವಾಗಿದೆ. ಹಾಗಾಗಿ ಎಲ್ರಿಗೂ ಅವರಿಗೆ ನಾವು ಶಾಸಕರಿಗೆ ನಾವು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಮೇಡಮ್. ಇನ್ನೊಂದು ಇಲ್ಲಿ ಇರುವಂತವ್ರು ಹೆಚ್ಚಾಗಿ ಅನ್ಯ ಧರ್ಮೀಯರು ಜಾಸ್ತಿ ಇದ್ದಾರೆ. ಸೊ ಇಲ್ಲಿ ಅವರು ಮತ ಜಾತಿ ಧರ್ಮ ಭೇದ ನೋಡಿಲ್ಲ, ಅಭಿವೃದ್ಧಿ ಮುಖ್ಯ ಅನ್ನೋದನ್ನ ಹೇಳ್ತಾರೆ. ಖಂಡಿತ ಅದು ರಾಜಕೀಯದ ಮಾತುಗಳು ಇರ್ಬೋದು ಮಾರು. ಅದಕ್ಕಾಗಿ ಅದು ಯಾವುದೇ ಮಾತು ಇದ್ರೆ ಅದನ್ನು ಬದಿಗೊತ್ತಿ ಅವರು ರಾಜಕೀಯದಲ್ಲಿ 2 ಮಾತು ಇಲ್ಲ, ಎಲ್ಲವೂ ಒಂದೇ, ಪಕ್ಷ ಭೇದವಿಲ್ಲ, ಜಾತಿ ಭೇದವಿಲ್ಲ ಅಂತವನ್ನ ಒಂದು ಮಾತನ್ನು ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷವಾಗಿದೆ. ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ. ಸುದ್ದಿಯಲ್ಲಿ ನಾವು ವರದಿ ಮಾಡಿದ ತಕ್ಷಣ ನಿಮ್ಮ ವರದಿಯನ್ನು ಸ್ಪಂದಿಸಿ ಶಾಸಕರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಜನಗಳ ಅಭಿಪ್ರಾಯವನ್ನು ಕೂಡ ಸ್ಪಂದಿಸಿದ್ದಾರೆ. ಸುದ್ದಿ ಬಿಡುಗಡೆಗೆ ನಾವು ಕೃತಜ್ಞತೆ ಸಲ್ಲಿಸಿದ್ದೇನೆ ಮೇಡಮ್. ಇನ್ನಷ್ಟು ಸುದ್ದಿ ತುಂಬ ಹೆಸರುವಾದಿ ಅಂತ ಪತ್ರಿಕೆ ಆಗಿದೆ. ಅದು ನಿಮ್ಮ
ಮಾಧ್ಯಮ ಇರ್ಬೋದು, ಭಾಳ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ಜನಗಳಿಗೆ ಒಂದು ಸ್ಪಂದನೆ ನೀಡ್ತೇವಂಥ ಒಂದು ಪತ್ರಿಕೆ ಇರ್ಬೋದು. ಅದಕ್ಕಾಗಿ ನಾನು ಸುದ್ದಿ ಬಿಡುಗಡೆ ಪತ್ರಿಕೆಯವರಿಗೆ ಕೂಡ ಸಂಪಾದಕರಿಗೂ ನಿಮಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಿಕೆ ಸಂತೋಷ ಪಡ್ತೀನಿ. ಸರ್, ಈಗ ಈ ಶಕ್ತಿನಗರದಿಂದ ಪಿಲ್ಚಂಡಿಗಳಿಗೆ ಹೋಗುವಂಥ ರಸ್ತೆ ಇಲ್ಲಿಗೆ ಡಾಂಬರೀಕರಣ ಕಾಣದೆ 24 ವರ್ಷ ಆಗಿತ್ತು. ಈಗ ಅಷ್ಟು ವರ್ಷಗಳ ನಂತರ ಈಗ ನೋಡಿದಾಗ ಹೇಗೆ ಅನಿಸ್ತದೆ? ಅಭಿವೃದ್ಧಿ ಕೆಲಸ ಆಗಿದೆ, ಯಾರಿಗೆ ನೀವು ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಿದೆ ಮೇಡಮ್. ನಾನು ನಿಜವಾಗಿಯೂ ಈ ಪಿಲ್ಚಂಡಿಕಲ್ಲು ಊರಿನಲ್ಲಿ ಹುಟ್ಟಿ ಬೆಳೆದವನು. ಕಳೆದ 23 ವರ್ಷದಿಂದ ನಾವು ಈ ರಸ್ತೆಯನ್ನು ನೋಡೇ ಇಲ್ಲ, ಖಾಲಿ ಗುಂಡಿ ಮಾತ್ರ ನೋಡಿದ್ದು. ಅದಲ್ಲದೆ ಇವಾಗ ನಮ್ಮ ಶಾಸಕರಿಗೆ ತುಂಬ ಹೆಸರಿದೆ. ಅಂದರೆ ಏನಿದೆ, ನಮ್ಮ ಬೆಳ್ತಂಗಡಿ ಶಾಸಕರಿಗೆ ಎಲ್ಲ ಕಡೆಯೂ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ಯಾವುದು ಕಾರಣ ಅಂತ ಗೊತ್ತಿರಲಿಲ್ಲ. ಈ ಒಂದು ರಸ್ತೆ ಹಾಗೆ ಬಾಕಿಯಾಗಿತ್ತು. ಕೊನೆಗೂ ಇದಕ್ಕೊಂದು ಮುಕ್ತಿ ಸಿಕ್ಕಿದೆ. ತುಂಬ ಸಂತೋಷ ಆಗ್ತದೆ. ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಪಕ್ಷದವರು ಹೇಳ್ತಿದ್ದಾರೆ ಅದು ಹಾಗೆ ಆಗಿದೆ, ಹೀಗಾಗಿದೆ, ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ. ಬಟ್ ಯಾವುದೋ ಕಾರಣದಿಂದ ಬಾಕಿಯಾಗಿದೆ. ಈ ಸಾರಿ ಶಾಸಕರು ತುಂಬ ದೊಡ್ಡ ಮನಸ್ಸು ಮಾಡಿ ನಮ್ಮ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಬ್ದುಲ್ ಹಕೀಮ್ ಅಂತೇಳಿ, ಪಿಲ್ಚಂಡಿಕಲ್ಲು, ಕುವೆಟ್ಟು ಗ್ರಾಮದ ನಿವಾಸಿ. ಇಲ್ಲೊಂದು ಮಾತಿತ್ತು, ತುಂಬಾ ವರ್ಷದಿಂದ ಬರುವಂತ ಮಾತು, ಇಲ್ಲಿ ಇರೋದು ಹೆಚ್ಚಾಗಿ ಅನ್ಯ ಧರ್ಮೀಯರು, ಇಲ್ಲಿ ಹೋಗುವಂತ ವೋಟ್ ಎಲ್ಲವೂ ಕೂಡ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೆ, ಹಾಗಾಗಿ ಶಾಸಕರು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ಅದಕ್ಕೆ ಉತ್ತರವಾಗಿ ನಿಮ್ಗೆ ಈ ರಸ್ತೆ ನೋಡ್ತಾ ಇದ್ದೀರಾ, ಸೊ ಅಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ನೀವು ಅದರ ಬಗ್ಗೆ ಏನು ಹೇಳ್ತೀರಾ ಅಂತ? ಹೌದು, ಈ ಮಾತನ್ನು ನಾನು ಸಹ ತುಂಬ ಸಾರಿ ಕೇಳಿದ್ದೇನೆ. ಇದು ಶಾಸಕರು ಇಲ್ಲಿ ಜಾಸ್ತಿ ನಮ್ಮ ಮುಸ್ಲಿಂ ಸಮುದಾಯದ ಜನಗಳಿದ್ದ ಕಾರಣ ಈ ರಸ್ತೆ ಬಾಕಿಯಾಗಿದೆ ಅಂತೇಳಿ. ಅದು ಯಾವುದೇ ಕಾರಣ ಅಂತೇಳಿ ಗೊತ್ತಿಲ್ಲ ನಮಗೆ. ಬಟ್ ಬಾಕಿಯಾಗಿತ್ತು. ಅದಕ್ಕೆ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ರು. ಇನ್ನೊಂದು ಪಕ್ಷ ಹೇಳಿದ್ರೆ ಹೌದು ನಿಮ್ಮ ಮುಸ್ಲಿಮ್ಸ್ ಇರುವ ಕಾರಣದಾಗಿ ಶಾಸಕರು ಅದಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೂ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಅವರಿಗೆ ಅಭಾರಿಯಾಗಿರ್ತೇವೆ ನಾವೆಲ್ಲರೂ. ಕಳೆದ ವರ್ಷ ನಾವು ಸುದ್ದಿ ನ್ಯೂಸ್ನಲ್ಲಿ ಇಲ್ಲಿ ವರದಿ ಮಾಡಿದಾಗ ಮುಖ್ಯವಾಗಿ ಈ ನಾರಾಯಣ್ ಆಚಾರ್ಯ ಅಂತವ್ರು ತುಂಬಾ ಒಂದು ದೂರು ಕೊಟ್ಟಿದ್ರು ಈ ರಸ್ತೆ ಬಗ್ಗೆ. ಎಷ್ಟು ವರ್ಷ ಆಗಿತ್ತು ಡಾಂಬರ್ ಇಲ್ಲದೆ, ಎಷ್ಟು ನಾವು ಸಮಸ್ಯೆನ ಪಡೆದಿದ್ವಿ ಅನ್ನುವಂಥದ್ದನ್ನ. ಇದೀಗ ರಸ್ತೆ ಆಗಿದೆ, ಇದೀಗ ಅವರ ಮಾತು ಬಹಳ ಮುಖ್ಯ. ನಾರಾಯಣ್ ಆಚಾರ್ಯ ಅವರೇ, ಈಗ ನೀವು ಆವತ್ತು ಬಂದಾಗ ನೀವು ತುಂಬಾ ದೂರ ಹೇಳ್ತಾ ಇದ್ದೀರಿ ರಸ್ತೆ ಹೇಗಿತ್ತು, ನೀವೆಲ್ಲ ಎಷ್ಟು ಬಿದ್ದು ಏಟು ಮಾಡ್ಕೊಂಡಿದ್ದೀರಿ ಎಲ್ಲವನ್ನ ಹೇಳಿದ್ರಿ ನೀವು. ಈಗ ರಸ್ತೆ ಅಭಿವೃದ್ಧಿ ಆಗಿದೆ, ಏನ್ ಹೇಳ್ತೀರಾ? ಈಗ ತುಂಬಾ ಖುಷಿ ಆಗ್ತದೆ ಓಡಾಡ್ಲಿಕ್ಕೆ. ದಿವಸಕ್ಕೆ ಒಂದು 3-4 ಸಲ ಜಾಸ್ತಿ ಓಡಾಡ್ಲಿಕ್ಕೆ ಸಿಗ್ತದೆ ನಮ್ಗೆ. ಆದ್ರೆ ಮೊದಲು ಒಂದು ಹೋಗುವಾಗ ತುಂಬಾ ಬೇಸರ ಆಗ್ತಿತ್ತು, ನಾವು ಆ ಕಡೆ ಎಲ್ಲ ಹೋಗ್ತಿದ್ವಿ. ಈ ಕಡೆ ಈಗ ಒಳ್ಳೇದಾಗ್ತದೆ. ಶಾಸಕರು ನಮ್ಮ ಮಾತಿಗೆ ಒಂದು ಒಳ್ಳೆ ಸ್ಪಂದನೆ ಮಾಡಿ ಒಳ್ಳೆ ರಸ್ತೆ ಒದಗಿಸಿಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಬೆಳ್ತಂಗಡಿಗೆ ಈಗ ಹರೀಶ್ ಪೂಂಜಾರ್ ಮುಖ್ಯ, ನಮ್ಗೆ ಕುವೆಟ್ಟು ಗ್ರಾಮಕ್ಕೆ ಪ್ರದೀಪ್ ಶೆಟ್ರು ಮುಖ್ಯ ನಮ್ಗೆ. ಅದೇ ತರ ನಮ್ಗೆ ಅವರು ಇಲ್ಲಿ ಬೇಕು, ಅವರು ಬೇಕು ನಮ್ಗೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಾವು. ಸೊ ಈಗ ಮುಂಚೆ ಕಂಪೇರ್ ಮಾಡಿದಾಗ ಈಗ ಹೇಗಿದೆ ಇಲ್ಲಿನ ವಾಹನ ಸಂಚಾರ? ಜಾಸ್ತಿ ಓಡಾಡ್ತಿದ್ವಿ ಅಂದ್ರೆ ಇದು ಆಕ್ಚುಲಿ ಮಂಗಳೂರು ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಆಗುವಂತ ರಸ್ತೆ. ಮೊದಲು ಅಂದ್ರೆ 15-20 ಸ್ಪೀಡಲ್ಲಿ ಹೋಗ್ತಿದ್ರು, ಈಗ ಒಂದು 80ರಲ್ಲಿ ಹೋಗ್ತಿದ್ದಾರೆ. ಬೀಳುವ ಚಾನ್ಸಸ್ ಇನ್ನೂ ಇದೆ. ಹಂಸ ಹಾಕ್ಬೇಕು ಒಂದು ಅಲ್ಲಿ ಒಂದು 2-3 ಸಲ ಹಂಸ ಹಾಕಿದ್ರೆ ಬೀಳು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಹೌದು. ಸೊ ರಸ್ತೆ ಇಲ್ದಾಗ ಒಂದು ಸಮಸ್ಯೆ, ರಸ್ತೆ ಆದಾಗ ಈ ತರ. ಹೌದು, ಈಗ ಸ್ಪೀಡ್ ಜಾಸ್ತಿ ಆಗಿದೆ. ಇನ್ನು 80ರಲ್ಲಿ ಹೋಗ್ತಿದ್ದಾರೆ. ಮೊದಲು ಅಂದ್ರೆ 30-20ರಲ್ಲಿ ಹೋಗ್ತಿದ್ರು, ಹಾಗೆ ಆಗಿದೆ. ಹೌದು. ಇದೀಗ ಈ ರಸ್ತೆ ಆಗೋಕೆ ಕೆಲವೊಂದು ಮುಂದಾಳತ್ವ ಬೇಕಾಗುತ್ತೆ. ಅಂತಹ ಮುಂದಾಳತ್ವ ವಹಿಸಿಕೊಂಡಂತವರು ಕುವೆಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಪ್ರದೀಪ್ ಶೆಟ್ಟಿ ಅವರು. ನಮಸ್ತೆ ಪ್ರದೀಪ್ ಅವರೇ. ನಮಸ್ತೆ. ಈಗ ಎಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ಎಷ್ಟೋ ವರ್ಷ ಆಗಿತ್ತು ಈ ರಸ್ತೆ ಅಭಿವೃದ್ಧಿ ಆಗದೆ, ಗುಂಡಿಮಯ ಆಗಿತ್ತು, ನಿಮ್ಗೆ ಮಳೆಗಾಲದಲ್ಲಂತೂ ಇಲ್ಲಿ ಬರೋಕೆ ಅಸಾಧ್ಯ ಆಗಿತ್ತು. ಈಗ ಅಭಿವೃದ್ಧಿ ಆಗಿದೆ, ಏನ್ ಹೇಳ್ತೀರಾ? ಎಷ್ಟು ವೆಚ್ಚದಲ್ಲಿ ಇದು ಅಭಿವೃದ್ಧಿ ಆಗಿದೆ, ಹೇಗೆ? ಹಾಗೇನಿಲ್ಲ, ಶಾಸಕರ ಪ್ಲಾನಿಂಗ್ ಇದ್ದದ್ದು ಬೇರೆ. ಅಂದ್ರೆ ಇದನ್ನ ಅಗಲ ಮಾಡಿ ಒಳ್ಳೆಯ ಒಂದು ರಸ್ತೆಯನ್ನು ಮಾಡಬೇಕು ಅಂತ. ಲಾಸ್ಟ್ ಟೈಮಲ್ಲಿ ಸರ್ಕಾರ ನಮ್ಗೆ ಬರಲಿಲ್ಲ, ನಮ್ಮ ಸರ್ಕಾರ ಬರಲಿಲ್ಲ. ಹಾಗಾಗಿ ಆನಂತರ 2 ಕೋಟಿ ಮತ್ತೆ ಮೊದಲು 1 ಕೋಟಿ ಇಟ್ಟು ಎಲ್ಲ ಪ್ಲಾನಿಂಗ್ ಮಾಡಿದ್ರು. ಅದೀಗ ಸರ್ಕಾರ ಹೋದ್ಮೇಲೆ ಅವ್ರಿಗೆ ಆಗಲಿಲ್ಲ. ಆನಂತರ ಕೆಲಸ ಮಾಡುವ ಅಂತ ಹೇಳುವಾಗ ಬೇರೆ ಬೇರೆ ಹೆಸರಳಿಕೆ ತುಂಬ ಇದೆ, ಬೇರೆ ಬೇರೆ ಜನರ ಒಂದು ಸಮಸ್ಯೆ ಇತ್ತು ಇಲ್ಲಿ. ಹಾಗಾಗಿ ಸ್ವಲ್ಪ ಮುಂದೆ ಹೋಗಿದೆ. ಆನಂತರ ನಾವು ಅದನ್ನೆಲ್ಲ ಊರಿನವರೆಲ್ಲ ಸೇರಿ, ಈಗ ಸುಗೇಶ್ವರ ಆಗಿರ್ಬೋದು ಅಥವಾ ನಾರಾಯಣರು ನಮ್ಮ ಜೊತೆ ಬಂದು ಅವರ ಮನೆಗೆ ಒಂದು 2 ಸಲ ಹೋಗಿದೆ ನಾವು ಅವರಿಗೆ ಮನೆ ಕೊಡ್ಲಿಕ್ಕೆ. ಆಗ ಹೇಳಿದ್ರು ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿ. ಆದರೂ ಸ್ವಲ್ಪ ಲೇಟ್ ಆಗಿತ್ತು. ಆಮೇಲೆ ಮತ್ತೆ ನಾವೆಲ್ಲ ಸೇರಿ ಮಾತಾಡಿ ಅವರಿಗೆ ಹೇಳಿದ ಕೂಡಲೇ ಅವ್ರು ಭರವಸೆ ಕೊಟ್ಟು ಆನಂತರ ಮುಗಡರಿಂದ ಕೆಲಸ ಮಾಡಿಸಿದ್ದಾರೆ. ಅದಕ್ಕೆ ಈ ಶಾಸಕರು ಮತ್ತೆ ಹೇಳಿದ್ದಾರೆ ಅದು 1 ಲೇಯರ್ ಅಂತ ಹೇಳಿ ಎಲ್ಲರೂ ಜನ ಹೇಳ್ತಿದ್ದಾರೆ. ಇನ್ನೊಂದು ಲೇಯರ್ ಆಗ್ಲಿಕ್ಕೆ ಈಗ ಮಳೆ ಬಂದ ಕಾರಣ ಸ್ವಲ್ಪ ಲೇಟ್ ಆಗಿದೆ. ಮತ್ತೆ ಅದನ್ನ ಇನ್ನೊಂದು ಲೇಯರ್ ಫಿನಿಶ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಜೊತೆ ಬಂದಂತ ಎಲ್ಲರೂ, ನಾನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಜೊತೆ ತುಂಬ ಮಂದಿ ಕೆಲಸ ಮಾಡಿದ್ದಾರೆ, ಅವರಿಗೆ ಎಲ್ರಿಗೂ ಧನ್ಯವಾದ ಹೇಳಿ ಮತ್ತು ಶಾಸಕರಿಗೆ ನಮ್ಮ ಗ್ರಾಮಸ್ಥರ ಪರದಿಂದ
ಅಭಿನಂದನೆ ಹೇಳ್ತೀನಿ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಲಾಸ್ಟ್ ಜುಲೈಗೆ 1 ವರ್ಷ ಆಗುತ್ತೆ ಸುದ್ದಿ ನ್ಯೂಸ್ನವರು ವರದಿ ಮಾಡಿ. ಸೊ ಆಗ ರಸ್ತೆ ಹೇಗಿತ್ತು, ಈಗ ಅಭಿವೃದ್ಧಿ ಆಗಿದೆ. ಸುದ್ದಿ ನ್ಯೂಸು ಇದು ಮೊದಲಲ್ಲ, ನಾವು ಸಾಯಿರಾಮ್ ಮನೆ ಕಟ್ಟುವ ಕೂಡ ನಮ್ಮ ಜೊತೆ ಅವರು ನಿಂತವರು, ಮತ್ತೆ ಅವರು ವರದಿ ಮಾಡಿದ್ದಾರೆ. ಅದಕ್ಕೆ ನಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ರಸ್ತೆ ಕೂಡ ವಿಚಾರದಲ್ಲಿ ಕೂಡ ಸುದ್ದಿಯವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಧನ್ಯವಾದ ಹೇಳ್ತೇವೆ. ವನೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಶಕ್ತಿನಗರ, ಬೆಳ್ತಂಗಡಿ.